ನಾವು ಪೂರ್ವ ತಯಾರಿಯಾಗಿ ಮರಗಳು ಏನು ರೆಂಬೆ ಕೊಂಬೆಗಳು ತುಂಬ ಉದ್ದಕ್ಕೆ ಬಂದಿರ್ತದೆ ಅದನ್ನೆಲ್ಲ ಕಡಿಯುವಂಥ ವ್ಯವಸ್ಥೆಯನ್ನು ಕಳೆದ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮಲ್ಲಿ 1912 ಅಂತ ಹೇಳುವಂಥದ್ದು ಅದು ಸಹಾಯವಾಣಿ ಇದೆ, ಅದು ಟೋಲ್ ಫ್ರೀ ಇದೆ. ಅದೊಂದು 25-30 ಕನೆಕ್ಷನ್ ಒಂದೇ ನಂಬರಿಗಿದೆ. ತಂತಿ ಕಡಿದು ಬಿದ್ದಾಗ ಅಥವಾ ವೈರ್ ಬಿದ್ದಾಗ ಯಾವುದೇ ವಿದ್ಯುತ್ ಲೈನಿನ ಸಮಸ್ಯೆಗಳು ಆದಾಗ ನಮ್ಮ ಕಂಟ್ರೋಲ್ ಸೆಂಟ್ರಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಪವರ್ ಮ್ಯಾನ್ಗಳಿಗೆ ತಿಳಿಸಬೇಕು ಹೊರತು ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಆ ಕೆಲಸವನ್ನು ನಿರ್ವಹಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೆ ಕೂಡ ಲೈನ್ಗಳನ್ನು ಮುಟ್ಟುವಂಥದ್ದಿಲ್ಲ. ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ನಮ್ಮವರು ಬರುವವರೆಗೆ ಸಾರ್ವಜನಿಕರು ವೆಯ್ಟ್ ಮಾಡಬೇಕಂತ ಈ ಮೂಲಕ ನಾನು ಕರೆ ಕೊಡುತ್ತೇನೆ. ಮಳೆಗಾಲ ಸಮೀಪಿಸ್ತಾ ಇದೆ. ಎಲ್ಲ ಇಲಾಖೆಗಳು ಕೂಡ ತಮ್ಮದೇ ಒಂದು ವ್ಯಾಪ್ತಿಯಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಬೇಕು, ಪೂರ್ವ ಸಿದ್ಧತೆಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕು ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಹಾಗಿದ್ರೆ ಮೆಸ್ಕಾಂ ಇಲಾಖೆ ಅಂದರೆ ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ಅಗತ್ಯ ಇರುವಂಥದ್ದು ಅಥವಾ ಹೆಚ್ಚಿನ ಸವಾಲನ್ನು ಎದುರಿಸುವಂಥ ಇಲಾಖೆ ಯಾವುದು ಅಂತ ಹೇಳಿದರೆ ಅದು ಮೆಸ್ಕಾಂ ಇಲಾಖೆ. ಹಾಗಿದ್ರೆ ಈಗ ಮೆಸ್ಕಾಂ ಇಲಾಖೆಯ ಮಳೆಗಾಲಕ್ಕೆ ಪೂರ್ವ ಸಿದ್ಧತೆ ಹೇಗಿದೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ, ಜೊತೆಗೆ ಇರುವಂತಹ ಸವಾಲುಗಳು ಏನೇನೆಲ್ಲ ಇದೆ, ಅದರ ಜೊತೆಗೆ ಈಗ ರಾಜ್ಯ ಸರ್ಕಾರದ ಗೃಹಜ್ಯೋತಿ ಯೋಜನೆ ಇದೆ, ಇದಕ್ಕೆ ಸಾರ್ವಜನಿಕರು ಹೇಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಅಥವಾ ಗೃಹಜ್ಯೋತಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯ ಬಳಿ ಇರುವಂತಹ ಸದ್ಯದ ಮಾಹಿತಿ ಏನು ಎಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಸೊ ಈಗ ಎಲ್ಲದಕ್ಕೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಪುತ್ತೂರು ಉಪವಿಭಾಗದ ಮೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂತಹ ರಾಮಚಂದ್ರ ಎ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ, ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ಮಳೆಗಾಲಕ್ಕೆ ಸಿದ್ಧತೆ ಮೆಸ್ಕಾಂನಿಂದ? ಮಳೆಗಾಲಕ್ಕೆ ನಾವೀಗ ಆಲ್ರೆಡಿ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೇವೆ. ಅಂದರೆ ನಮ್ಮ ದೊಡ್ಡ ಚಾಲೆಂಜ್ ಅಂತ ಹೇಳಿದರೆ ಕಂಬಗಳು ಕಟ್ಟಾಗೋದನ್ನು ನಿಲ್ಲಿಸುವಂಥದ್ದು. ಮಳೆಗಾಲದಲ್ಲಿ ಏನು ಪ್ರಾಕೃತಿಕ ವಿಕೋಪದಾಗೆ ಇದ್ದಕ್ಕಿದ್ದಾಗೆ ಮರಗಳು ಉರುಳಿ ಬೀಳುವಂಥದ್ದು, ಕಂಬ ಕಟ್ಟಾಗುವಂಥದ್ದು ಆಗ್ತಿರ್ತದೆ. ಅದರ ಸಿದ್ಧತೆಯಾಗಿ ನಾವು ಪೂರ್ವ ತಯಾರಿಯಾಗಿ ಮರಗಳು ಏನು ರೆಂಬೆ ಕೊಂಬೆಗಳು ತುಂಬ ಉದ್ದಕ್ಕೆ ಬಂದಿರ್ತದೆ ಅದನ್ನೆಲ್ಲ ಕಡಿಯುವಂಥ ವ್ಯವಸ್ಥೆಯನ್ನು ಕಳೆದ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ನಾವು ಔಟ್ಸೋರ್ಸಿಂದ ಒಂದು ಸೆಕ್ಷನ್ಗೆ 3 ಜನರಂತೆ, ಅಂದರೆ ನನ್ನ ಸಬ್ ಡಿವಿಷನ್ಗೆ 12 ಜನ ಔಟ್ಸೋರ್ಸ್ ತೊಗೊಂಡಿದ್ದೇವೆ. ಆ ಔಟ್ಸೋರ್ಸ್ನ ಪ್ರಕಾರ ನಾವು ಎಲ್ಲ ಮೇನ್ ಲೈನ್ನ ಸೈಡಲ್ಲಿರುವ ಗೆಲ್ಲುಗಳನ್ನು ಕಡಿತೇವೆ. ಅಂದರೆ ಮರಗಳನ್ನು ನಮಗೆ ಕಡಿಯುವಂಥ ಅವಕಾಶ ಇರುವುದಿಲ್ಲ, ಯಾಕೆಂದರೆ ಅದು ನೇರವಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ. ಅದನ್ನು ನಾವು ತಾಗುವಂಥ ಗೆಲ್ಲುಗಳನ್ನು ಕಡಿಯುವಂಥ ವ್ಯವಸ್ಥೆ ಮಾಡ್ತಿದ್ದೇವೆ. ಅದರೊಟ್ಟಿಗೆ ನಮ್ಮಲ್ಲೇನ ನಾವು ಕಂಬಗಳನ್ನು ನಿಲ್ಲಿಸುವಂಥದ್ದು ಔಟ್ಸೋರ್ಸಿಂದ ಮಾಡ್ತೇವೆ. ಅದಕ್ಕೆ ಏನು ಯಾವಾಗ ಕಂಬಗಳು ರಾತ್ರಿ ಹಗಲಲ್ಲಿ ಬಿತ್ತಂತೇಳಿ ಇಮಿಡಿಯೇಟಾಗಿ ನಮ್ಮ ಫೋರ್ಸ್ ಇರ್ತದೆ, ಅವರೆಲ್ಲರೂ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಬೆಳಿಗ್ಗೆಯಿಂದ ಸಂಜೆ ಒಳಗೆಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅದನ್ನು ನಾವು ಇರೆಕ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತೇವೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಈಗ ಮಳೆಗಾಲ ಆರಂಭ ಆದಮೇಲೆ ಒಂದು ರೀತಿಯ ಸಮಸ್ಯೆಗಳು ಸವಾಲು ಅಂತ ಆದರೆ ಈಗ ಮಳೆಗಾಲ ಇನ್ನು ಆರಂಭ ಆಗಬೇಕಷ್ಟೇ, ಇಲ್ಲಿ ಮಳೆ ಬರೋದಕ್ಕೆ ಆರಂಭ ಆಗಿಲ್ಲ. ಸದ್ಯಕ್ಕೆ ಇದರಿಂದಾಗಿ ನಿಮ್ಮ ಮೇಲೆ ಆಗ್ತಾ ಇರುವಂಥ ಪರಿಣಾಮ ಏನಾಗಿದೆ ಅಂತ? ಮಳೆಗಾಲ ಇನ್ನೂ ನೀರಿನ ಅಭಾವ ಸ್ಟಾರ್ಟ್ ಆಗಿಬಿಟ್ಟಿದೆ. ನೀರಿನ ಅಭಾವ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಈಗ ಕುಡಿಯೋ ನೀರಿನ ಬೋರ್ವೆಲ್ಗಳಿಗೆ 24 ಗಂಟೆ ಪವರ್ ಸಪ್ಲೈ ಕೊಡುವಂಥದ್ದು ಒಂದು ಚಾಲೆಂಜ್ ಈಗ. ಯಾಕಂತ ಹೇಳಿದರೆ ನಮ್ಮ ಲೈನ್ಗಳು ಕೂಡ ಏನು ಲೋಡ್ ಜಾಸ್ತಿ ಆಗ್ತದೆ. ಯಾಕಂದರೆ ಮಳೆಗಾಲಕ್ಕಿಂತ ಮುಂಚೆ ಪೂರ್ವವಾಗಿ 1-2 ಮಳೆ ಬಿತ್ತಂತ ಹೇಳಿದರೆ ಕೃಷಿಕರಿಗೆ ಕೂಡ ಒಂದು ಸ್ವಲ್ಪ ನೀರಿನ ಇದು ಕಡಿಮೆ ಆಗ್ತದೆ. ಆದ್ದರಿಂದ ನಮ್ಮ ಲೈನ್ನ ಹೊರೆ ಕೂಡ ಕಡಿಮೆ ಆಗ್ತದೆ, ಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಆದರೆ ಈ ವರ್ಷ ಇನ್ನೂ ಮಳೆ ಸ್ಟಾರ್ಟ್ ಆಗದೇ ಇರೋದ್ರಿಂದ ಈಗಲೂ ಇನ್ನೂ ಓವರ್ಲೋಡ್ ಸ್ವಲ್ಪ ಸಹ ಡೌನ್ ಆಗಲಿಲ್ಲ. ಅದರಿಂದ ನಮಗೆ ಯಾವುದಾದ್ರು ಮೇಂಟೆನೆನ್ಸ್ಗಳನ್ನು ಇಟ್ಕೊಳ್ಳಿಕ್ಕೆ ಕೂಡ ಕಷ್ಟ ಆಗ್ತದೆ. ಯಾಕೆಂದರೆ ಲೈನ್ ಆಫ್ ಮಾಡಿದರೆ ಜನಗಳಿಗೆ ತೊಂದರೆ ಆಗ್ತದೆ, ನೀರಿನ ಅಭಾವ ಸ್ಟಾರ್ಟ್ ಆಗ್ತದೆ. ಅದನ್ನು ನಾವು ಲೈನ್ ಆಫ್ ಮಾಡೋದು ಈಗ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲದ್ರೆ ನಾವು ಇದರ ಮಳೆಗಾಲದ ಪೂರ್ವ ತಯಾರಿಯಾಗಿ ಲೈನ್ಗಳನ್ನು ಸ್ವಲ್ಪ ಆಫ್ ಮಾಡಿಕೊಂಡು ಜಂಪ್ಗಳನ್ನು ಇಂಥನ್ನೆಲ್ಲ ವೀಕ್ ಇದ್ದದನ್ನೆಲ್ಲ ಸರಿ ಮಾಡಿಕೊಳ್ತೇವೆ. ಯಾಕೆಂದರೆ ಮರಗಳು ಬಿದ್ದಾಗ ಒಟ್ಟೆ ಟೈಮ್ ಎಲ್ಲ ಜಂಪ್ಗಳು ಕಟ್ಟಾಯಿತು ಅಂತ ಹೇಳಿದರೆ ಅದನ್ನು ರಿಪೇರಿ ಮಾಡಲಿಕ್ಕೆ ಒಂದು ದಿವಸದಲ್ಲಿ ಸಾಕಾಗೋದಿಲ್ಲ. ಅಂಥದ್ದೆಲ್ಲ ತಯಾರಿಗಳು ಮಾಡಿಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗಿದೆ. ಈಗ ಮಳೆಗಾಲದಲ್ಲಿ ಈ ವಿದ್ಯುತ್ ಕಂಬಗಳು ಅಥವಾ ಜೋರಾಗಿ ಗಾಳಿ ಬೀಸಿದಾಗ ಮರಗಳು ಬಿದ್ದಾಗ ಕೊಂಬೆಗಳು ತಾಗಿ ಅಥವಾ ಇನ್ನಿತರ ಕಾರಣಗಳಿಂದಾಗಿ ವಿದ್ಯುತ್ ಕಂಬಗಳು ತುಂಡಾಗಿ ಬೀಳ್ತವೆ, ತಂತಿಗಳು ನೆಲಕ್ಕೆ ಬೀಳ್ತವೆ. ಈ ಸಂದರ್ಭದಲ್ಲಿ ಕರೆಯನ್ನು ಮಾಡಿದರೆ ಇಲ್ಲಿ ಮೆಸ್ಕಾಂ ಅಧಿಕಾರಿಗಳ ಅಥವಾ ಕಚೇರಿಯಲ್ಲಿ ಕರೆಯನ್ನು ಸ್ವೀಕಾರ ಮಾಡುವುದಿಲ್ಲ ಅನ್ನುವಂಥ ಒಂದು ದೂರಿದೆ. ಇದು ಯಾಕಾಗಿ ಮತ್ತು ಇದಕ್ಕೆ ಹೇಗೆ ನೀವು ಸ್ಪಂದಿಸ್ತೀರಿ? ಸಹಜವಾಗಿ ಅದು ಮೆಸ್ಕಾಂ ಕರೆ ಸ್ವೀಕರಿಸೋದಿಲ್ಲ ಅಂತೇಳಿ ಸಹಜವಾಗಿ ನಾವು ಕೂಡ ಕೇಳ್ತದೆ. ಯಾಕಂತ ಹೇಳಿದರೆ ಅದರದ್ದೊಂದು ಇಶ್ಯೂ ಇದೆ. ಏನಂತ ಹೇಳಿದ್ರೆ ನಿಜವಾಗಲೂ ಕರೆ ಸ್ವೀಕೃತ ಮಾಡದೇ ಇರುವುದಿಲ್ಲ ಯಾರು ಸಹ. ಏನಾಗ್ತದೆ ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಒಂದು ಪುತ್ತೂರು ಟೌನಿನಲ್ಲಿ 3 ಫೀಡರ್ಗಳು ಪುತ್ತೂರು ಟೌನಿಗೆ ಸಪ್ಲೈ ಕೊಡ್ತೇವೆ. ಒಂದು ಫೀಡರ್ ಏನಾರು ಆಪ್ ಆಯ್ತು ಅಂದರೆ ಏನಿಲ್ಲ ಒಂದು 6000ರಿಂದ 7000 ಮನೆಗಳಿಗೆ ಕರೆಂಟ್ ಹೋಗ್ತದೆ. 6000ರಿಂದ 7000ದಲ್ಲಿ ಒಂದು 500 ಜನ ಕಾಲ್ ಮಾಡಿದರೆ ಕೂಡ ಎಲ್ಲ ಲೈನ್ಗಳು ಎಟ್ ಎ ಟೈಮ್ ಬ್ಯುಸಿ ಆಗ್ತದೆ. ನಮ್ಮಲ್ಲಿ ಈಗ ಪುತ್ತೂರಿನ ವ್ಯಾಪ್ತಿಯನ್ನು ರಿಸೀವ್ ಮಾಡಲಿಕ್ಕೆ ಒಂದು ಫೋನ್ ಇತ್ತು. ಆ ಫೋನಿಗೆ ಒಂದು 500 ಜನ ಒಟ್ಟಿಗೆ ಕಾಲ್ ಮಾಡಿದ್ರೆ ಅಂತ ಹೇಳಿದರೆ ಕಾಲ್ ರಿಸೀವ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಆಟೋಮೆಟಿಕ್ಕಾಗಿ ಒಂದು ಕಾಲ್ ಒಂದಿರೋದ್ರಿಂದ ಅದು ಬ್ಯುಸಿಯೇ ಬರ್ತಿರ್ತದೆ ಯಾವಾಗ ಬೇಕಾದ್ರೂ. ಅಂದರೆ ಅದೊಂದು ಇಶ್ಯೂ. ಮತ್ತು ನಮ್ಮ JEIಗಳೇನಿರುತ್ತೆ ಆ ಪವರ್ನ ರಿಸ್ಟೋರ್ ಮಾಡಲಿಕ್ಕೆ ನಮ್ಮ ಲೈನ್ಮ್ಯಾನ್ಗಳಿಗೆ ಅಥವಾ ಪವರ್ ಸ್ಟೇಷನ್ಗಳಿಗೆಲ್ಲ ಮಾತನಾಡೋ ಬ್ಯುಸಿಯಲ್ಲಿ ಇರ್ತಾರೆ. ಕಂಟಿನ್ಯೂಸ್ ಅವರು ಮಾತನಾಡಿ ಅದನ್ನು ಏನೇನು ಮಾಡಬೇಕು ಅಥವಾ ಲೈನ್ ಯಾವಾಗ ಆಫ್ ಮಾಡಬೇಕು. ನಮ್ಮಲ್ಲಿ ಏನಂತ ಹೇಳಿದರೆ ಕರೆಂಟ್ ಏನಾದರೂ ಲೈನಲ್ಲಿ ಕೆಲಸ ಮಾಡುವಾಗ ಸಪ್ಲೈ ಬಂತಂತ ಹೇಳಿದರೆ ಅವಘಡಗಳು ಸಂಭವಿಸೋದ್ರಿಂದ ಅದನ್ನು ಲೈನ್ ಕ್ಲಿಯರ್ ತಗೊಳ್ಳುವಂಥದ್ದು
ಅಂಥದ್ದೆಲ್ಲ ತುಂಬ ಒಂದು ನಾಜೂಕಾದ ಕೆಲಸ ಇರ್ತದೆ. ಅದಕ್ಕೆ ನಾವು ಫೋನನ್ನು ಬಳಸ್ಕೊಂಡಿರ್ತೇವೆ. ಆದ್ದರಿಂದ ನಮ್ಮ ಇವರು ಬ್ಯುಸಿ ಇರ್ತಾರೆ. ಅದಕ್ಕೆ ಒಂದು ಮಾರ್ಗೋಪಾಯ ಏನಂತ ಹೇಳಿದರೆ ನಮ್ಮಲ್ಲಿ 1912 ಅಂತ ಹೇಳುವಂಥದ್ದು, ಅದು ಸಹಾಯವಾಣಿ ಇದೆ, ಅದು ಟೋಲ್ ಫ್ರೀ ಇದೆ. ಅದೊಂದು 25-30 ಕನೆಕ್ಷನ್ ಒಂದೇ ನಂಬರಿಗಿದೆ ಇರೋದ್ರಿಂದ ಅದು ಸೆಂಟ್ರಲೈಸ್ಡ್ ಆಗಿ ಮಂಗಳೂರಲ್ಲಿ ನಮ್ಮ ಸಹಾಯವಾಣಿ ಕೇಂದ್ರದಲ್ಲಿ ರಿಸೀವ್ ಮಾಡ್ತಾರೆ. ಅದನ್ನು ಆ ನಂಬರಿಗೆ ಕರೆ ಮಾಡಿದರೆ ಅವರು ನಮಗೆ ನಮ್ಮ ಪರ್ಸ್ನಲ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ವಿಷಯವನ್ನು ತಿಳಿಸ್ತಾರೆ. ತುರ್ತು ಸಂದರ್ಭಗಳಲ್ಲಿ ನಮ್ಮ ಮೊಬೈಲ್ ನಂಬರ್ಗಳನ್ನು ನಾವು ಈಗೇನು ಒಂದು ವಾರದಲ್ಲಿ ಪಬ್ಲಿಷ್ ಮಾಡ್ತೇವೆ. ತುರ್ತು ಸಂದರ್ಭದಲ್ಲಿ ಅದಕ್ಕೆ ಕಾಲ್ ಮಾಡಬೇಕು. ಯಾಕೆಂದರೆ ಒಂದು ವೈರ್ ಕಟ್ ಆಗಿರ್ಬೋದು ಅಥವಾ ಕಂಬ ಏನಾದ್ರು ಬಿದ್ದು ಯಾರಿಗಾರು ಸಮಸ್ಯೆ ಆಗುವಂಥ ವಿಷಯಗಳನ್ನು ನಾವು ಆಫೀಸರ್ಸ್ ಡೈರೆಕ್ಟ್ ಮೊಬೈಲ್ ನಂಬರಿಗೆ ರಿಸೀವ್ ಮಾಡ್ತೇವೆ. ಬಟ್ ಕಂಪ್ಲೇಂಟ್ ಸೆಂಟರ್ನ ನಂಬರ್ಗಳೆಲ್ಲ ಈ ರೀತಿ ಬ್ಯುಸಿ ಆಗೋದ್ರಿಂದ ಜನಗಳು ಅದನ್ನು ತೆಗೆದಿಟ್ಟಿದ್ದಾರೆ ಅಥವಾ ಏನು ರಿಸೀವ್ ಮಾಡೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇದು ಕೇವಲ ಯಾವಾಗ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಮಳೆಗಾಳಿ ಬಂದು ಲೈನ್ಗಳು ಸಂಪೂರ್ಣ ಟ್ರಿಪ್ ಆದಾಗ ಮಾತ್ರ ಇಂಥ ಸಮಸ್ಯೆ ಬರ್ತದೆ. ಬಾಕಿ ಟೈಮಲ್ಲಿ ಇಂಥ ಸಮಸ್ಯೆ ಬರೋದಿಲ್ಲ. ಈಗ ಮಳೆಗಾಲದಲ್ಲಿ ಈ ರೀತಿ ತಂತಿಗಳು ಬಿದ್ದಿರ್ತದೆ ಅಥವಾ ಏನಾದರೂ ವಿದ್ಯುತ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಮ್ಮಿ ಆಗಿರ್ತದೆ, ಜನರು ಏನು ಮಾಡಬೇಕು, ಏನು ಮಾಡಬಾರ್ದು? ತಂತಿ ಕಡಿದು ಬಿದ್ದಾಗ ಅಥವಾ ವೈರ್ ಬಿದ್ದಾಗ ಯಾವುದೇ ವಿದ್ಯುತ್ ಲೈನಿನ ಸಮಸ್ಯೆಗಳು ಆದಾಗ ನಮ್ಮ ಕಂಟ್ರೋಲ್ ಸೆಂಟ್ರಿಗೆ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಪವರ್ ಮ್ಯಾನ್ಗಳಿಗೆ ತಿಳಿಸಬೇಕು ಹೊರತು ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಆ ಕೆಲಸವನ್ನು ನಿರ್ವಹಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬಾರ್ದು. ಏನು ನಮ್ಮ ಪವರ್ ಮ್ಯಾನ್ ಇರ್ಬೋದು, JE ಇರ್ಬೋದು, AE ನಮ್ಮ ಡೆಸಿಗ್ನೇಟೆಡ್ ಆಫೀಸರಲ್ಲಿ ಬಂದು ನಿಂತು ಏನಾದರೂ ಸಹಾಯ ಕೇಳಿದರೆ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೆ ಟಚ್ ಮಾಡಬಾರ್ದು. ಯಾಕಂತ ಹೇಳಿದರೆ ನಮ್ಮಲ್ಲಿ ಯಾವುದೇ ಲೈನಿಗೆ ಯಾವುದೇ ಒಂದು ಸಣ್ಣ ಗೆಲ್ಲು ಬಿದ್ದರೂ ಕೂಡ ಇಮಿಡಿಯೇಟಾಗಿ ಕಂಟ್ರೋಲ್ ರೂಮಲ್ಲಿ ಟ್ರಿಪ್ ಆಗುವಂಥ ವ್ಯವಸ್ಥೆ ಇರ್ತದೆ. ಟ್ರಿಪ್ ಆದ ಮೇಲೆ 5-10 ನಿಮಿಷ ಕಂಟ್ರೋಲ್ ರೂಮಲ್ಲಿ ವೆಯ್ಟ್ ಮಾಡ್ತಾರೆ. ಯಾಕೆ ಟ್ರಿಪ್ ಆಯಿತು, ಯಾವುದಾದ್ರೂ ಕಾಲ್ ಬರ್ತದಾ, ಏನಾದರೂ ಸಮಸ್ಯೆ ಆಗಿದೆ ಅಂತ ನೋಡ್ತಾರೆ. ಇನ್ ಕೇಸ್ ಯಾವುದೇ ಕಾಲ್ ಬರದಿದ್ದರೆ ಆಗ ಏನು ಮಾಡ್ತಾರೆ, ಒಂದು ಸರ್ತಿ ಟೆಸ್ಟ್ ಚಾರ್ಜ್ ಅಂತ ಲೈನನ್ನು ನಮ್ಮ ಟೆಸ್ಟ್ ಮಾಡ್ತಾರೆ. ಯಾಕೆ ಬಿತ್ತು ಅಂತ ಹೇಳುವಂಥ ನೋಡಲಿಕ್ಕೆ, ಯಾಕೆ ಟ್ರಿಪ್ ಆಯಿತು ಅಂತ ಹೇಳುವಂಥದ್ದು. ಅದೇನಾದ್ರು ಪರ್ಮನೆಂಟಾಗಿ ಯಾವುದಾದ್ರು ಗೆಲ್ಲದ್ರ ಮೇಲೆ ಬಿದ್ದು ನಿಂತಿದ್ರೆ ಇಮಿಡಿಯೇಟಾಗಿ ಅದು ಮತ್ತೆ ಟ್ರಿಪ್ ಆಗ್ತದೆ. ಇಲ್ಲದಿದ್ದರೆ ಲೈನ್ ಸ್ಟ್ಯಾಂಡ್ ಆಗ್ತದೆ. ಅದರಿಂದ ಇದು ಟೆಂಪ್ರರಿ ಫಾಲ್ಟ್. ಎಕ್ಸಾಂಪಲ್, ಈಗ ಒಂದು ಮಾಡಲು ಬಿದ್ದು ಕೆಳಗೆ ಬಿದ್ದ ಕೂಡಲೇ ಟ್ರಿಪ್ ಆಗಿರ್ತದೆ. 5 ನಿಮಿಷ ಬಿಟ್ಟು ಚಾರ್ಜ್ ಮಾಡೋಕೆ ಸ್ಟ್ಯಾಂಡ್ ಆಗ್ತದೆ. ಅದೇ ಸಂದರ್ಭದಲ್ಲಿ ನಾವ್ಯಾರಾದರೂ ಪಬ್ಲಿಕ್ ಲೈನನ್ನು ಕಟ್ಟಾದ ಲೈನನ್ನು ಬಿಡಿಸುವಂಥದ್ದು, ಸೈಡಿಗೆ ಹಾಕುವಂಥ ಮಾಡ್ತಿದ್ರೆ ಅವರಿಗೆ ತೊಂದರೆ ಆಗುವಂಥ ಸಮಸ್ಯೆ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಕೂಡ ಲೈನ್ಗಳನ್ನು ಮುಟ್ಟುವಂಥದ್ದಿಲ್ಲ. ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ನಮ್ಮವರು ಬರುವವರೆಗೆ ಸಾರ್ವಜನಿಕರು ವೆಯ್ಟ್ ಮಾಡಬೇಕಂತ ಈ ಮೂಲಕ ನಾನು ಕರೆ ಕೊಡುತ್ತೇನೆ. ಓಕೆ, ಈಗ ಮಳೆಗಾಲದಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಅಂದರೆ ಇಂಥ ಒಂದು ಅಪಾಯಗಳು, ತಂತಿಗಳ ಕಂಬಗಳ ಸಮಸ್ಯೆ, ಇದನ್ನು ನಿಮಗೆ ಸಾಲ್ವ್ ಮಾಡಬೇಕಿದ್ರೆ ಅಥವಾ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಬೇಕು ಅಂತ ಇದ್ದರೆ ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ. ಈಗ ಮಳೆಗಾಲವನ್ನು ಎದುರಿಸೋದಕ್ಕೆ ಹೇಗಿದೆ ವ್ಯವಸ್ಥೆಗಳು? ನಾವು ಈ ತಂತಿಗಳು ಕಟ್ಟದ್ದು, ಕಂಬ ಕಟ್ಟದ್ದನ್ನೆಲ್ಲ ನಿಲ್ಲಿಸಲಿಕ್ಕೆ ಔಟ್ಸೋರ್ಸ್ ತೊಗೊಳ್ಳುವಂಥ, ಅಂದರೆ ಹೊರಗಡೆಯಲ್ಲಿ ಕಾಂಟ್ರಾಕ್ಟ್ ಮುಖಾಂತರ ಮಾಡಿಸುವಂಥದ್ದು. ಅದಕ್ಕೆ ನಮ್ಮಲ್ಲಿ ಒಂದು 7-8 ಬ್ಯಾಚ್ ಇದೆ ನಮ್ಮ ಕಾಂಟ್ರಾಕ್ಟ್ಗಳಲ್ಲಿ. ಅವರನ್ನು ಸಂಪೂರ್ಣವಾಗಿ ನಾವು ಆ ಕೆಲಸಕ್ಕೆ ಮಾತ್ರ ತೊಡಗಿಸಿಕೊಳ್ತೇವೆ. ಉಳಿದ ಯಾವ ಕೆಲಸಗಳನ್ನು ಕೂಡ ಅವ್ರ ಹತ್ರ ಮಾಡಿಸೋದಿಲ್ಲ ಆ ಟೈಮಲ್ಲಿ. ಅದರಿಂದ ನಾವು ಮ್ಯಾಕ್ಸಿಮಮ್ ಅಂದರೆ 24 ಅವರ್ಸಲ್ಲಿ ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಕೆಲವೊಂದು ಕಡೆ 10 ಕಂಬ 15 ಕಂಬ ಕಟ್ಟಾದಾಗ ಮಾತ್ರ ಒಂದು ದಿವಸ ಮುಂದಕ್ಕೆ ಹೋಗ್ಬೋದು. ಮತ್ತು ಟೌನ್ ಲಿಮಿಟಲ್ಲಿ ಯಾವುದೇ ಕಾರಣಕ್ಕೆ ಅದಕ್ಕಿಂತ ಮೇಲೆ ಹೋಗೋದಿಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ನಾವು ಎದುರಿಸುವಂಥದ್ದು ಏನಂತ ಹೇಳಿದರೆ, ಈಗ ಈ ಕಂಬಗಳು ಬಿದ್ದದ್ದು ಅಂಥದ್ದು ಒಂದು 50 ಕಂಪ್ಲೇಂಟ್ ಬಂತಂತ ಹೇಳಿದರೆ ನಾವು 24 ಅವರ್ಸ್ ಈ 50 ಕಂಪ್ಲೇಂಟ್ ರಿಸ್ಟೇರ್ ಮಾಡೋದ್ರಲ್ಲೇ ಇರ್ತೇವೆ. ಆದರೆ ಈ 1 ಮನೆ 2 ಮನೆ ಅಂತೇಳಿ ಅಲ್ಲಲ್ಲಿ ಒಂದೊಂದು ಸರ್ವಿಸ್ ಡಸ್ಟ್ ಆಗಿರ್ಬೋದು, ಅವ್ರ ಸರ್ವಿಸ್ ವೈರ್ ಕಟ್ ಆಗಿರ್ಬೋದು, 1-2 ಮನೆಗಳಿಗೆ ಸುಮಾರು ಒಂದು 500-600 ಮನೆಗಳಿಗೆ ಕರೆಂಟ್ ಹೋಗಿರ್ತದೆ. ಅವುಗಳನ್ನು ನಮಗೆ ಆ 24 ಗಂಟೆಯಲ್ಲಿ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾವು ಟ್ರಾನ್ಸ್ಫಾರ್ಮರ್ನ ಅಟೆಂಡ್ ಮಾಡಿದ ಕೂಡ 100 ಮನೆಗೆ ಕರೆಂಟ್ ಬರ್ತದೆ. ಅದೇ ಒಂದು ಲೈನನ್ನು ಅಟೆಂಡ್ ಮಾಡಿದ ಕೂಡ ಒಂದು 500 ಮನೆ ಕರೆಂಟ್ ಬರ್ತದೆ. ಅಂಥದ್ದನ್ನು ನಾವು ಫಸ್ಟ್ ಪ್ರಿಯಾರಿಟಿಯಲ್ಲಿ ಅಟೆಂಡ್ ಮಾಡ್ತಿರ್ತೇವೆ. ಜಾಸ್ತಿ ಮನೆಗಳಿಗೆ ಕರೆಂಟ್ ಬರುವಂಥ ಲೈನ್ಗಳನ್ನು ಈ ಒಂದೊಂದು ಮನೆಗಳದ್ದು ಕಂಪ್ಲೇಂಟ್ ಜಾಸ್ತಿ ಆಗ್ತದೆ. ಅವ್ರು ನನಗೆ 24 ಗಂಟೆ ಕರೆಂಟ್ ಬರಲಿಲ್ಲ, 48 ಗಂಟೆ ಕರೆಂಟ್ ಬರಲಿಲ್ಲ ಅಂತ ಕಂಪ್ಲೇಂಟ್ ಬರುತ್ತೆ. ಅದನ್ನು ನಾವು ಈ ದೊಡ್ಡ ಕಂಪ್ಲೇಂಟನ್ನು ಅಟೆಂಡ್ ಮಾಡಿದ ಮೇಲೆ ಅಟೆಂಡ್ ಮಾಡಿ ಪ್ರಿಯಾರಿಟಿ ಬೇಸಿಸ್ ಮೇಲೆ ಮಾಡೋದ್ರಿಂದ ಮಾಡಬೇಕಾಗ್ತದೆ. ಅದಕ್ಕೆ ಕೂಡ ಗ್ರಾಹಕ ಸ್ವಲ್ಪ ಸಹಕರಿಸಬೇಕಾಗ್ತದೆ. ಯಾಕಂದರೆ ಅವರ ಏರಿಯಾದಲ್ಲಿ ಕಂಬ ಬಿದ್ದಾಗಿರೋ ಗೊತ್ತಾಗಿರ್ತಾರೆ, ಕಂಬ ಬಿದ್ದೋಗಿದೆ ಏನೋ ಆಗಿದೆ ಅಂತ. ಇಲ್ಲದಿದ್ದರೂ ಕೂಡ ನನಗೆ ಕರೆಂಟ್ ಇಲ್ಲ ಅಂತ ಹೇಳಿದರೆ ನನ್ನ ಮನೆಯ ಆವರಣದೊಳಗೆ ಸಮಸ್ಯೆ ಇದೆ ಅಂತ ಹೇಳೋದು ತಿಳ್ಕೊಳ್ಬೇಕಾಗ್ತದೆ. ಅದನ್ನು ಅಟೆಂಡ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಡಿಲೇ ಆಗ್ತದೆ. ಯಾಕಂತೇಳಿ ನಾವು ಈ ಜಾಸ್ತಿ ಜನಗಳಿಗೆ ಇದು ತೊಂದರೆಯನ್ನು ಸರಿಪಡಿಸುವ ಕೆಲಸದಲ್ಲಿ ಇರ್ತೇವೆ. ಇದೊಂದು ಮಾತ್ರ ನಮಗೆ ಯಾವಾಗಲೂ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದರೆ ರಾತ್ರಿ ಆಗುವ ಕರೆಂಟ್ ಎಲ್ಲರಿಗೆ ಬೇಕು. ಆ ಟೈಮಲ್ಲಿ ಅದು ನಾವು ಏನು ಈ ಮೇಜರ್ ವರ್ಕಲ್ಲಿರುವಾಗ ಮೈನರ್ ವರ್ಕ್ ಬಾಕಿ ಆಗಿರ್ತದೆ. ಅವರಿಗೆ ಮರುದಿವಸ ಆಗುವಾಗ 24 ಗಂಟೆ ಆದರೂ ಪವರ್ ಸಪ್ಲೈ ಬರಲಿಲ್ಲ ಅಂತ ಹೇಳುವಂಥ ಕಂಪ್ಲೇಂಟ್ಗಳು ಬರ್ತದೆ. ಅದನ್ನು ಅದಕ್ಕೆ ನಾವು ಸಪ್ರೇಟ್ ಬ್ಯಾಚ್ ಮಾಡಿಕೊಂಡು ಅದಕ್ಕೊಂದು 2 ಜನರನ್ನು ಬಿಟ್ಟು ವೆಹಿಕಲ್ ಬಿಟ್ಟು ಅದನ್ನು ರಿಪೇರಿ ಮಾಡ್ತಿರ್ತೇವೆ. ಆದರೂ ಕೂಡ ಮಳೆಗಾಲದ ಪೀಕ್ ಟೈಮಲ್ಲಿ ಒಂದು ಸ್ವಲ್ಪ ಅಡಚಣೆ ಜಾಸ್ತಿ ಆಗ್ತದೆ. ಈ ಮಳೆಗಾಲದಲ್ಲಿ ಪವರ್ ಮ್ಯಾನ್ಗಳ ಸುರಕ್ಷತೆ ಕೂಡ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದರೆ ಅವರು ಕೂಡ ಬಹಳಷ್ಟು ರಿಸ್ಕಲ್ಲಿ ಕೆಲಸವನ್ನು ಮಾಡುವಂಥದ್ದು. ಸೊ ಈಗ ಕೆಲವೊಂದಷ್ಟು ಅಹಿತಕರ ಘಟನೆಗಳು ಕೂಡ ಆಗಿದೆ. ಸೊ ಈಗ ಆ ಪವರ್ ಮ್ಯಾನ್ಗಳ ಒಂದು ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಪವರ್ ಮ್ಯಾನ್ಗಳಿಗೆ ನಮ್ಮ ಡಿಪಾರ್ಟ್ಮೆಂಟಿಂದ ಎಲ್ಲ ರೀತಿಯ ಸುರಕ್ಷತಾ ಉಪಕರಣಗಳನ್ನು ನಾವು ಕೊಟ್ಟಿದ್ದೇವೆ. ಈಗ ಗ್ಲೌಸ್ ಇರ್ಬೋದು, ಅಥವಾ ಅವರಿಗೆ ಸೇಫ್ಟಿ ಬೆಲ್ಟ್ ಇರ್ಬೋದು, ಅಥವಾ ಅರ್ತ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಕೂಡ ಅವರಿಗೆ ವ್ಯವಸ್ಥೆ ಇದೆ. ಅದನ್ನು ಉಪಯೋಗ ಮಾಡಿಕೊಂಡೇ ಮಾಡ್ತಿರ್ತಾರೆ ಅವರು.
ಎಂಥ ಈ ಅವಘಡಗಳು ಸಂಭವಿಸೋದು ಕೂಡ ಅದೊಂಥರ ಆಕ್ಸಿಡೆಂಟಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಕೂಡ ತುಂಬ ಕೆಲಸದ ಬ್ಯುಸಿಯಲ್ಲಿರ್ತಾರೆ. 24 ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಈಗ ಟೌನ್ ಲಿಮಿಟನ್ನು ಬಿಟ್ಟು ಬೇರೆ ಎಲ್ಲಿ ಕೂಡ 24x7 ಮಾಡುವಂಥ ವ್ಯವಸ್ಥೆ ಇಲ್ಲ. 5:30 ಗಂಟೆಗೆ ಕ್ಲೋಸ್ ಆಗ್ತದೆ. 5:30 ಗಂಟೆ ನಂತರ ನಲ್ಲೇ ಪವರ್ ಮ್ಯಾನ್ ಇರುವುದಿಲ್ಲ. ನಾವು ಬೆಳಿಗ್ಗೆ ಬಂದವರನ್ನೇ ಓವರ್ ನೈಟ್ ದುಡಿಸಬೇಕಾಗ್ತದೆ. ಮಳೆಗಾಲದಲ್ಲಿ ಅವರು 12 ಗಂಟೆ 1 ಗಂಟೆವರೆಗೆ ಕೆಲಸ ಮಾಡಿರ್ತಾರೆ, ನಿದ್ದೆ ಇರುವುದಿಲ್ಲ, ಮರುದಿವಸ ಮತ್ತೆ ಬರಬೇಕಾಗ್ತದೆ. ಇಂಥ ಒತ್ತಡದಲ್ಲಿ ಏನಾದರೂ ಅವರ ಅಜಾಗರೂಕತೆಯಿಂದ ಏನಾದರೂ ಹೆಚ್ಚು ಕಮ್ಮಿ ಆಗುವಂಥದ್ದು ಬಿಟ್ಟರೆ ಬೇರೆ ಏನು ಆಗೋದಿಲ್ಲ. ಅಂಥ ಪ್ರಕರಣಗಳು ತುಂಬ ಕಡಿಮೆ. ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಸಾಕಷ್ಟು ಅವರಿಗೆ ಕೂಡ ನೈತಿಕವಾಗಿ ಮತ್ತು ಅವರಿಗೆ ಬೆಂಬಲಿಸ್ತೇವೆ. ಆದರೂ ಸಹ ಒಂದೊಂದು ಅವಘಡ ಆಗಿ ಹೋಗ್ತದೆ. ಅದರಿಂದ ಸಾರ್ವಜನಿಕರು ಕೂಡ ಇಂಥದ್ರಲ್ಲಿ ಸಹಕರಿಸಬೇಕು. ಯಾಕಂದರೆ ಅವರಿಗೆ ಒತ್ತಡ, ಎಲ್ಲರೂ ಫೋನ್ ಮಾಡಿ ಒತ್ತಡ ಹಾಕೋದ್ರಿಂದ ಕೂಡ ಇಂಥ ಅವಘಡಗಳು ಸಂಭವಿಸುವ ಎಲ್ಲ ಸಾಧ್ಯತೆಗಳು ಇರ್ತದೆ. ಈಗ ಮೆಸ್ಕಾಂನೊಟ್ಟಿಗೆ ಈ ಮಳೆಗಾಲದ ಸಂದರ್ಭದಲ್ಲಿ ಅಥವಾ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರ ಒಂದು ಸಹಕಾರವನ್ನು ಯಾವ ರೀತಿ ಬಯಸ್ತೀರಿ ಅಂತ? ಸಾರ್ವಜನಿಕರು ಒಂದೇ ತಾಳ್ಮೆ ಕಳ್ಕೊಳ್ಳೋದಿದ್ದರೆ ಸಾಕು. ಯಾಕಂತ ಹೇಳಿದ್ರೆ ಮಳೆಗಾಲ ನೋಡಿ ಇನ್ನೂ ಕೂಡ ಪ್ರಾರಂಭ ಆಗಲಿಲ್ಲ. ಇನ್ನೇನು ಪ್ರಾರಂಭ ಆಗಿ ಸಡನ್ನಾಗಿ 10-15 ದಿವಸಕ್ಕೆ ಕಂಟಿನ್ಯೂಸ್ ಆಗಿ ಸುರಿತು ಅಂತ ಹೇಳಿದರೆ, ಈಗ ಒಂದು ದಿವಸ ಮಳೆ ಬಿದ್ದು ಕಂಬ ಬಿದ್ದು ಒಂದು 10 ಕಂಬ ಕಟ್ಟಾಯಿತು ಅಂತ ಹೇಳಿದರೆ ಅದನ್ನು ನಾವು ನಾಳೆ ಬೆಳಿಗ್ಗೆಯಿಂದ ಸಂಜೆ ಒಳಗೆ ಮುಗಿಸ್ತೇವೆ. ಅದೇ ದಿವಸ ಮತ್ತೆ ಮಳೆಗಾಳಿ ಬಂದು ಅದೇ ಏರಿಯಾದಲ್ಲಿ ಮತ್ತೆ ಕಂಬ ಕಟ್ಟಾಯಿತು ಅಂತೇಳಿ ಮತ್ತೆ 24 ಗಂಟೆ ಹೋಗುವಂಥ ಸಂದರ್ಭ ಬರ್ತದೆ. ಅಂಥ ಸಂದರ್ಭಗಳಲ್ಲಿ ಸಾರ್ವಜನಿಕರು ತಾಳ್ಮೆ ಕಳ್ಕೊಳ್ಬಾರ್ದು. ಮತ್ತು ಏನಂತ ಹೇಳಿದರೆ ಇಲಾಖೆಯಿಂದ ಸಹಕರಿಸಬೇಕು. ಈ ದೂರವಾಣಿ ಕರೆಗಳನ್ನು ಅಷ್ಟೇ ಯಾವ ನಂಬರಲ್ಲಿ ಫ್ರೀಯಾಗಿ ಸಿಗ್ತಾರೆ ಅಂಥ ನಂಬರ್ಗಳಿಗೆ ಕರೆ ಮಾಡಿ ತಮ್ಮ ಇದನ್ನು ಅಹವಾಲುಗಳನ್ನು ಅಥವಾ ನಮ್ಮ ಕಂಪ್ಲೇಂಟನ್ನು ನಮಗೆ ತಿಳಿಸಿದರೆ ತುಂಬ ಉತ್ತಮ ಆಗ್ತದೆ. ಅದು ಹೊರತುಪಡಿಸಿ ಇಲಾಖೆಯೊಂದಿಗೆ ಸಹಕರಿಸಿದಂಥ ಸಮಸ್ಯೆ ಬಂದಾಗ ನಮಗೆ ಕೂಡ ನಮ್ಮ ಈ ತುರ್ತು ಸಂದರ್ಭಗಳನ್ನು ನಿಭಾಯಿಸುವಂಥದ್ದು ಕಷ್ಟ ಆಗ್ತದೆ. ಥ್ಯಾಂಕ್ ಯು. ಇದು ಮೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಹೇಳಿರುವಂತಹ ಮಾಹಿತಿ. ಅಂದರೆ ಮಳೆಗಾಲಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ, ಆದರೆ ಮಳೆಯೇ ಬಂದಿಲ್ಲ. ಅದರಿಂದ ಕೂಡ ಒಂದಷ್ಟು ಸವಾಲುಗಳಿದೆ, ಅದನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ಅದರ ಜೊತೆಗೆ ಮಳೆಗಾಲಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಜೊತೆಗೆ ಸಾರ್ವಜನಿಕರು ಏನು ಮಾಡಬೇಕು ಅಥವಾ ಈ ರೀತಿಯ ತೊಂದರೆಗಳೇನಾದರೂ ಕಂಡು ಬಂದಲ್ಲಿ ಯಾವ ನಂಬರಿಗೆ ಕರೆಯನ್ನು ಮಾಡಬೇಕು, ಸಹಾಯವಾಣಿ ಸಂಖ್ಯೆ 1912 ಅನ್ನುವಂಥದ್ದಕ್ಕೆ ಕರೆ ಮಾಡಿ, ಅಲ್ಲಿ ಅದು ಸಹಾಯವಾಣಿ ಸಂಖ್ಯೆ, ಅಲ್ಲಿ ನಿಮಗೆ ಸದಾ ಒಂದು ಸ್ಪಂದನೆ ಸಿಗುತ್ತೆ. ಅದು ಆ ಬಳಿಕ ನಮಗೆ ಡೈವರ್ಟ್ ಆಗುತ್ತೆ. ಆ ಕರೆಯ ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥದ್ದು ಇವರು ಹೇಳಿರುವಂತಹ ಮಾತು. ಯತೀಶ್ ಉಪ್ಪಳಿಗೆ, ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಪುತ್ತೂರು. ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.